ಮಂಗಳೂರಿನ ಖ್ಯಾತ ಮಹೇಶ್ ಮೋಟಾರ್ಸ್ ಬಸ್ ಸಂಸ್ಥೆಯ ಮಾಲಕರಾದ 46 ವರ್ಷ ಪ್ರಾಯದ ಮಹೇಶ್ ಅವರು ಇಂದು ನಿಧನರಾಗಿದ್ದಾರೆ. ಸಾರಿಗೆ ಕ್ಷೇತ್ರದಲ್ಲಿ ಅಪಾರ ಸ್ನೇಹಿತರ ಹಿತೈಷಿಗಳ ವಲಯದಲ್ಲಿ ಇವರ ನಿಧನದಿಂದ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಮಹೇಶ್ ಹಲವು ವರ್ಷಗಳಿಂದ ಮಹೇಶ್ ಮೋಟಾರ್ಸ್ ಮೂಲಕ ಕರಾವಳಿ ಭಾಗದ ಸಾರ್ವಜನಿಕರಿಗೆ ಸಾರಿಗೆ ಸೇವೆ ಒದಗಿಸ್ತಾ ಇದ್ದು ಸಾರಿಗೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದರು. ಇವರ ನಿಧನವು ಕುಟುಂಬಕ್ಕೆ ಅಪಾರ ದುಃಖವನ್ನುಂಟು ಮಾಡಿದೆ. ಈಗಾಗಲೇ ಸುಮಾರು 2 ವರ್ಷಗಳ ಹಿಂದೆ ಸಹೋದರ ಪ್ರಕಾಶ್ ಅವರ ಅಕಾಲಿಕ ಅಗಲಿಕೆಯ ನೋವನ್ನು ಅನುಭವಿಸಿದ ಕುಟುಂಬಕ್ಕೆ ಇದೀಗ ಇವರ ನಿಧನ ಮತ್ತಷ್ಟು ಆಘಾತವನ್ನುಂಟು ಮಾಡಿದೆ. ಮೃತರ ವಿಧಿವಿಧಾನಗಳು ನಾಳೆ ಬೆಳಿಗ್ಗೆ 10 ಗಂಟೆಗೆ ಕುಲಶೇಖರದ ಜ್ಯೋತಿ ಪ್ರಕಾಶ ಮನೆಯಲ್ಲಿ ನಡೆಯಲಿದೆ.